ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕುರಿಯ ಇದರ 15ನೇ ವರ್ಷದ ವಾರ್ಷಿಕ ಜಾತ್ರೋತ್ಸವವು ಇದೇ ತಿಂಗಳ 5 ಜನವರಿ 5 ಮತ್ತು 6ರಂದು ನಮ್ಮ ಕುರಿಯ ಗ್ರಾಮದಲ್ಲಿ ಜರುಗಲಿಕ್ಕಿದೆ. ಈ ಕುರಿಯ ಗ್ರಾಮದಲ್ಲಿ ಇತಿಹಾಸ ಹೇಳೋದಂದರೆ ಅತಿ ಪುರಾತನ ದೇವಸ್ಥಾನ, ಸುಮಾರು 850 ವರ್ಷ ಇತಿಹಾಸ ಇರುವಂಥ ಈ ದೇವಸ್ಥಾನದ ಅಲ್ಲಿ ಕುರಿಯ ಗ್ರಾಮದಲ್ಲಿ ವಿಷ್ಣುಮೂರ್ತಿ ಒಂದು ಪ್ರಧಾನವಾಗಿ ನೆರವೇರಿದ್ದಾರೆ. ಅದರ ಜೊತೆಗೆ ಕುರಿಯ ಗ್ರಾಮದಲ್ಲಿ ಒಟ್ಟು 3 ವಿಷ್ಣುಮೂರ್ತಿ ದೇವಸ್ಥಾನ ಇದೆ. ಅದರಲ್ಲಿ ಪಾಲಿಂಜೆ ವಿಷ್ಣುಮೂರ್ತಿ, ಮತ್ತೊಂದು ಸಂಪ್ಯದಲ್ಲಿ ಇನ್ನೊಂದು ವಿಷ್ಣುಮೂರ್ತಿ ದೇವಸ್ಥಾನ. ಅತಿ ಪುರಾತನ ದೇವಸ್ಥಾನ ಅಂದರೆ ನಮಗೆ ಗೊತ್ತಿದ್ದ ಹಿನ್ನೆಲೆ ಪ್ರಕಾರ ಒಂದು 800 ವರ್ಷದ ಮೇಲೆ ಇತಿಹಾಸ ಇರುವಂಥ ದೇವಸ್ಥಾನ. ಭಕ್ತಾದಿಗಳು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಇದು ಜೀರ್ಣೋದ್ಧಾರ ಆಗಿ ಸುಮಾರು 15ನೇ ವರ್ಷಕ್ಕೆ ಈಗ ನಾವು ಕಾಲಿಡ್ತಾ ಇದ್ದೇವೆ. ಸುಮಾರು 2000 ಇಸವಿಯಲ್ಲಿ ಪ್ರಶ್ನಾ ಚಿಂತನೆಯಲ್ಲಿ ಜೀರ್ಣೋದ್ಧಾರಕ್ಕಾಗಿ ಊರಿನವರ ಸಹಕಾರದಿಂದ ಇದೆಲ್ಲ ಮೂಡಿ ಬಂತು. 2000 ಇಸವಿಗೆ ಪ್ರಶ್ನೆಯಲ್ಲಿ ಪುನರ್ ಜೀರ್ಣೋದ್ಧಾರ, ಒಂದು ಅಂತರ್ಮಾಡಿನ ಮುಖಾಂತರ ಜೀರ್ಣೋದ್ಧಾರ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತೇಳಿ ಬಂದ ಹಿನ್ನೆಲೆಯಲ್ಲಿ ಆ ದಿವಸ ನಮಗೆ ಆ ಊರಿನ ಪರಿಸ್ಥಿತಿಯು ತುಂಬ ಕಷ್ಟ ಇತ್ತು. ಜನರ ಸಹಕಾರದಿಂದ ಸುಮಾರು ಒಂದು 8-10 ವರ್ಷ ತನಕ ನಮಗೆ ಜೀರ್ಣೋದ್ಧಾರ ಆಗದೆ 2009ನೇ ಇಸವಿಯಲ್ಲಿ ಊರಿನ ಹಿರಿಯರ ಪ್ರಮುಖರು ಇವರೆಲ್ಲ ಮುಖಾಂತರ ಸೇರಿಕೊಂಡು, ಅಂದರೆ ಅದೊಂದು ಈ ಹೊಳ್ಳರ ಮನೆತನದ ಹಿರಿಯರು, ನಮ್ಮ ರಾಮಕೃಷ್ಣ, ಈಗ ದಿವಂಗತ ರಾಮಕೃಷ್ಣ ಹೊಳ್ಳರ ನೇತೃತ್ವದಲ್ಲಿ, ಅದರಲ್ಲಿ ಊರಿನವರ ಹಿರಿಯರದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಜಯರಾಜ್ ಭಂಡಾರಿ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಬೂಡಿಯ ರಾಧಾಕೃಷ್ಣ ರೈ, ಅದೇ ರೀತಿ ಅಧ್ಯಕ್ಷರಾಗಿ ಆಗಿನ ವ್ಯವಸ್ಥಾಪನಾ ಸಮಿತಿಯಲ್ಲಿ ರಾಮಕೃಷ್ಣ ಹೊಳ್ಳ, ಅದರ ನಂತರ ವಾಸುದೇವ ಹೊಳ್ಳ, ಈ ರೀತಿಯಾಗಿ ಜೋಡಣೆ ಮಾಡಿಕೊಂಡು ಆ ದೇವಸ್ಥಾನದ ಪುನರ್ ನಿರ್ಮಾಣಕ್ಕಾಗಿ 2009ಕ್ಕೆ ಬ್ರಹ್ಮಕಲಶೋತ್ಸವದಲ್ಲಿ ಮೂಡಿ ಬಂತು. ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ರವೀಂದ್ರನಾಥ್ ರೈ ಬಲ್ಲಮಜ್ಜಲು ಇವರು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅದರ ಜೊತೆಗೆ ಅವರು ಸುಮಾರು ಒಂದು 8 ವರ್ಷ ತನಕ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ತುಂಬ ಕೊಡುಗೈ, ತುಂಬ ಶ್ರಮಪಟ್ಟು ಊರಿನವರ ಮುಖಾಂತರ ದೇವಸ್ಥಾನ ಅಭಿವೃದ್ಧಿಗೊಂಡಿದೆ. ಹಿಂದಿನ ಕಾಲದ ಅಂದರೆ ದೇವಸ್ಥಾನದಕ್ಕೆ ಯಾವುದಕ್ಕೂ ಒಂದು ಅಲ್ಲಿ ಒಂದು ದೇವಸ್ಥಾನ ಅಂತೇಳಿ ಅಭಿವೃದ್ಧಿ ಆಗಿದ್ದಂದರೆ 2000 ಅಂದರೆ ಗರ್ಭಗುಡಿ ಜೊತೆಗೆ ಒಂದು ಸಣ್ಣ ಒಂದು ಜಾಗೆಯಲ್ಲಿ ದೇವಸ್ಥಾನ ಇತ್ತು. ನಂತರ ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣ ಈ ರವೀಂದ್ರನಾಥ್ ರೈಯವರ ನೇತೃತ್ವದಲ್ಲಿ ಮತ್ತು ಊರಿನವರ ಹಿರಿಯರ ನೇತೃತ್ವ, ಅಂದರೆ ಸುಮಾರು ಲಕ್ಷಗಟ್ಟಲೆ ದುಡ್ಡು ಕೊಟ್ಟ ದಾನಿಗಳು, ಕೆಲವು ಮನೆತನದಲ್ಲಿ ತುಂಬ ಮನೆತನ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿದ್ದಾರೆ. ಅದರಲ್ಲಿ ಈಗ ಬೂಡಿಯರು ಮನೆತನ ಆಗಲಿ, ಅಥವಾ ಬಲ್ಲಮಜಲು ಮನೆತನ ಆಗಲಿ, ಡಿಂಬ್ರಿಗುತ್ತು, ಅಥವಾ ಮಾಪಲ ಮನೆತನದವ್ರದ್ದು, ಅಥವಾ ಹೊಳ್ಳರು, ಬಡಕಿಲಾಯರು, ಹೀಗೆ ಲಕ್ಷಾಂತರ ದುಡ್ಡು ಕೊಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಜೊತೆಗೆ ಸರ್ಕಾರದ ಅನುದಾನವೂ ಕೂಡ ಈ ರವೀಂದ್ರನಾಥ್ ರೈ ನೇತೃತ್ವದಲ್ಲಿ ಒಂದು 9 ವರ್ಷದ ಆಡಳಿತದಲ್ಲಿ ಅದರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಬ್ರಹ್ಮಕಲಶ ಎಲ್ಲ ಆದ ಮೇಲೆ ಅನ್ನಛತ್ರದ ಕೋಣೆಯು ಸುಮಾರು ಒಂದು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಅನ್ನಛತ್ರನೂ ಮೂಡಿ ಬಂತು. ಅದರಲ್ಲಿ ಪ್ರಮುಖವಾಗಿ ಮುಳಿಯ ಶಾಂಭಟ್ರ ನೇತೃತ್ವದಲ್ಲಿ, ಅದರ ನಂತರ ಮಾಪಲ ದಿವಂಗತ ನಾರಾಯಣ ಹೊಳ್ಳ, ಅದರ ನಂತರ ರಾಮಕೃಷ್ಣ ಹೊಳ್ಳ, ಹೀಗೆ ಸುಮಾರು 1 ಲಕ್ಷದ ಮೇಲೆ ಮೊತ್ತವನ್ನು ಕೊಟ್ಟು ಸಹಕರಿಸಿದ್ದಾರೆ. ಅದರ ನಂತರ ಜೊತೆಗೆ 2 ವರ್ಷದ ಕಮಿಟಿ ಆದ ನಂತರ ಪುಷ್ಪ ಕನ್ನಡಿಯ ವ್ಯವಸ್ಥೆ ಕೂಡ ಸುಮಾರು ಒಂದು 5-6 ಲಕ್ಷದ ಹಣದ ಮೊತ್ತದಲ್ಲಿ ಕಮಿಟಿಯವರ ಸದಸ್ಯರ ಮತ್ತು ಊರಿನ ಹಿರಿಯರ ಮುಖಾಂತರ ಕೂಡಿ ಬಂದಿದೆ. ನಂತರದ 2009ರಿಂದ 15 ತನಕ ರವೀಂದ್ರನಾಥ್ ರೈಯವರ 17 ತನಕ ರವೀಂದ್ರನಾಥ್ ರೈಯವರ ನೇತೃತ್ವದಲ್ಲಿತ್ತು. ಅದರ ನಂತರ 2018ರಿಂದ 2021 ತನಕ ಸತೀಶ್ ರೈ ಡಿಂಬ್ರಿ ಗುತ್ತು ಇವರ ನೇತೃತ್ವದಲ್ಲಿ ಕೂಡ
ಉತ್ತಮ ರೀತಿಯಲ್ಲಿ ದೇವಸ್ಥಾನದ ಒಳಗೆ ಅನ್ನಛತ್ರದಕ್ಕೆ ಟೈಲ್ಸಿನ ವ್ಯವಸ್ಥೆ ಆಗಲಿ ಅಥವಾ ಆಮೇಲೆ ಅನ್ನಛತ್ರದ ಮೇಲೆ ಒಂದು ಮಾಡಿನ ವ್ಯವಸ್ಥೆ ಕೂಡ ಮೂಡಿ ಬಂದಿದೆ. ಅದರ ನಂತರ 2021ರ ಸಾಲಿನಲ್ಲಿ ಎಲ್ಲರ ಸಹಕಾರ ನೇತೃತ್ವದಲ್ಲಿ ನನಗೆ ಆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದರಲ್ಲಿ ಬಹಳಷ್ಟು ಕೆಲಸವನ್ನು ನಮ್ಮ ಸಮಿತಿಯನ್ನು ಕೂಡ ನೆರವೇರಿಸಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಯಾಕಂದರೆ ಆ ಸಂದರ್ಭದಲ್ಲಿ ನಿಜವಾಗಿ ನಾವು ಹೊಗಳುವಂಥದ್ದು ಸ್ಟಾರ್ಟಿಂಗಿನ ಆ ಬೇಸ್ ಅಷ್ಟು ಕಷ್ಟ ಇತ್ತು. ಅವರು ಅದನ್ನು ಅಭಿವೃದ್ಧಿ ಮಾಡಿದ್ದು ದೇವಸ್ಥಾನದ್ದು ಅಂದರೆ ಆಗಿನ ಪರಿಸ್ಥಿತಿಯು ಆಗದ ಹಣದ ಕೊರತೆಯು ಅಂದರೆ ನಮ್ಮ ಊರಿಗೆ ಒಂದು ದೇವಸ್ಥಾನ ಬೇಕು ಅಂದರೆ ಅದು ಅಷ್ಟು ಒಂದು ವಿಶೇಷ ಆ ದೇವಸ್ಥಾನ. ಆ ಸಮಯದಲ್ಲಿ ಅವತ್ತಿನ ಆಡಳಿತ ಮಂಡಳಿಯವರು ತಿಂಗಳಿಗೆ ಒಂದು ವಿಶೇಷವಾಗಿ ಅಲ್ಲಿ ವಿಷ್ಣುವಿಗೆ ಜನವರಿ 14-15 ಹೀಗೆ ಪ್ರತಿ ಸಂಕ್ರಮಣದಂದು ಒಂದು ರಂಗಪೂಜೆ ವಿಶೇಷ ವಿಷ್ಣುವಿಗೆ. ಅದರ ನಂತರ ತಿಂಗಳ ಪ್ರಥಮ ಶನಿವಾರ ಬಲಿವಾಡು ಸೇವೆನೂ ನಡೀತಾ ಇದೆ. ಅದು ನಿರಂತರ ಊರಿನವರ ಮುಖಾಂತರ 12 ತಿಂಗಳು ಕೂಡ ಜನರು ಅದಕ್ಕೆ ಸ್ಪಂದಿಸಿ ಅದರಲ್ಲಿ ಆಗ್ತದೆ. ಜೊತೆಗೆ ಯಾರಾದರೂ ಬೇರೆ ವಿಶೇಷ ಒಂದು ಹುಟ್ಟುಹಬ್ಬದ ಪ್ರಯುಕ್ತವ ಅಥವಾ ಮದುವೆ ಸಮಾರಂಭ ಅಥವಾ ಉತ್ತಮ ದಿವಸದಂದು ಕೂಡ ಈ ರಂಗಪೂಜೆ ಸೇವೆ ನಿರಂತರ ನಡೀತಾ ಇದೆ. ತಿಂಗಳಿಗೆ ಒಂದು 4ರಿಂದ 5 ರಂಗಪೂಜೆ ನಡೀತದೆ. ಬಲಿವಾಡು ಸೇವೆ ತಿಂಗಳಿಗೆ 1 ನಡೀತಾ ಇದೆ. ಅದರ ನಂತರ ನಮ್ಮ ಸಮಿತಿ ಬಂದ ಮೇಲೆ ತಿರುಗಾ ಪ್ರಶ್ನ ಚಿಂತನೆಯಲ್ಲಿ ಮೂಡಿ ಬಂತು, ದೇವರಿಗೆ ಒಂದು ರಕ್ತೇಶ್ವರಿ ಗುಡಿಯೂ ಆಗಬೇಕು. ಅಂದರೆ ಇವಾಗ ಅದರಲ್ಲಿ ರಕ್ತೇಶ್ವರಿ ಗುಡಿ ಮತ್ತು ವ್ಯಾಘ್ರ ಚಾಮುಂಡಿ ಪ್ರಧಾನವಾಗಿದೆ. ಅದು ದೇವಸ್ಥಾನದ ಒಳಗಿದೆ. ಅದು ಊರಿನ ಹತ್ತಿರ ನಮ್ಮ ದೇವಸ್ಥಾನದ ಸಂಬಂಧಪಟ್ಟ ಜಾಗೆಯಲ್ಲಿ ಅದು ಇದೆ. ಅದನ್ನು ಜೀರ್ಣೋದ್ಧಾರ ಆಗಬೇಕು. ಜೊತೆಗೆ ಒಂದು ತಿಂಗಳಿಗೆ ಒಂದು ವಿಷ್ಣುವಿಗೆ ಪವಮಾನ ಅಭಿಷೇಕ ಆಗಬೇಕು ಅಂತಂದರು. ಅದನ್ನು ಈಗ ನಮ್ಮ ಈ ನಮ್ಮ ವ್ಯವಸ್ಥಾಪನಾ ಸಮಿತಿ ಕೈಗೆತ್ತಿಕೊಂಡಿದೆ. ಇದೀಗ ಮೊನ್ನೆ ತಾನೇ ನಾವು ತಿಂಗಳಿಗೆ ಒಮ್ಮೆ 4ನೇ ಬುಧವಾರದಂದು ವಿಷ್ಣುವಿಗೆ ಪ್ರಧಾನ ಅಂತೇಳಿ ಮೊನ್ನೆ ಇದರಲ್ಲಿ ಬರುವಾಗ ಅದೇ ರೀತಿಯಾಗಿ ನಾವು ಪವಮಾನ ಅಭಿಷೇಕವನ್ನು ಕೂಡ ಪ್ರತಿ ತಿಂಗಳಿನ ಮಾಡೋದಂತ ನಿಶ್ಚಯಿಸಿದ್ದೇವೆ. ಅದಕ್ಕೂ ಜನರ ಸಹಕಾರ ಇದೆ. ಅದು ನಿರಂತರ ಈ ರಂಗಪೂಜೆ ಮತ್ತು ಬಲಿವಾಡು ಸೇವೆ ಮತ್ತು ಪವನಾಭಿಷೇಕ ಆಗ್ತಾ ಇದೆ. ವರ್ಷಕ್ಕೆ ಒಮ್ಮೆ ಜಾತ್ರೆ ನಡೀತಾ ಇದೆ. ಅದಲ್ಲದೆ ನಮಗೆ ಜನವರಿ ತಿಂಗಳಲ್ಲಿ ಬರುವಂಥ ಈ ಧನುಪೂಜೆ ಆಗಲಿ ಅಥವಾ ಗಣೇಶ ಹಬ್ಬ, ನಾಗರ ಚತುರ್ಥಿ, ನಾಗರ ಪಂಚಮಿ, ಅದರ ನಂತರ ನವರಾತ್ರಿ ಉತ್ಸವ, ಹೀಗೆ ಒಂದಲ್ಲ ದೀಪಾವಳಿ, ಇದೆಲ್ಲ ನಿರಂತರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಆ ಪೂಜೆ ದಿವಸ ರಾತ್ರಿಯ ದಿವಸ ಅನ್ನ ಸಂತರ್ಪಣೆ ಇದುವರೆಗೆ ನಡೀತಾನೆ ಉಂಟು. ಅಂದರೆ ಈ ರಂಗಪೂಜೆ ಆಗಲಿ ಅಥವಾ ವಿಶೇಷ ಪೂಜೆ ಇದ್ದರೆ ನಾವು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ಕೊಡ್ತಾ ಇದ್ದೇವೆ. ಈ ಸಲದ ಕಮಿಟಿಯಲ್ಲಿ ಸುಮಾರು ನಾವು ಶಾಸಕರ ನೇತೃತ್ವದಲ್ಲಿ ಒಂದು ನಮಗೆ ಇಂಟರ್ಲಾಕಿನ ವ್ಯವಸ್ಥೆ ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಸಕರ ನೇತೃತ್ವದಲ್ಲಿ ಶಾಸಕರ ಪ್ರದೇಶ ಅಭಿವೃದ್ಧಿ ಕಾಮಗಾರಿಯಲ್ಲಿ 8 ಲಕ್ಷ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಅದು ದೇವರ ಸಹಾಯದಿಂದ ಈ ಸಲದ ಕಾಮಗಾರಿ ದೇವಸ್ಥಾನಕ್ಕೆ ಪೂರ್ಣಗೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದನೂ ಒಂದು ಸುಮಾರು 6 ಲಕ್ಷದ ಮೊತ್ತದಷ್ಟು ಇಂಟರ್ಲಾಕಿನ ವ್ಯವಸ್ಥೆ ಕೂಡ ಎದುರಿನ ಭಾಗದಲ್ಲಿ ನಾವು ಕಳೆದ ಸಾಲಿನಲ್ಲಿ ಮಾಡಿದ್ದೆವು. ಅಂತೂ ಒಟ್ಟು ದೇವಸ್ಥಾನದ ಆವರಣ ಇಂಟರ್ಲಾಕಿಂದ ಸ್ವಚ್ಛವಾಗಿ ಬಿಡುಗಡೆಗೊಂಡಿದೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದಲ್ಲದೆ ದಾನಿಗಳು ನಮಗೆ ಅವರಾಗಿ ಬರ್ತಾರೆ ನಮ್ಮಿಂದ, ಅಂದರೆ ಊರಿನವರಿಗೆ ಅಂದರೆ ಆ ವಿಷ್ಣುವಿನ ಮೇಲೆ ಅಷ್ಟು ಭಕ್ತಿ ಇದೆ. ಅಲ್ಲಿ ನೆನೆಸಿಕೊಂಡು ಒಂದು ಉತ್ತಮ ಮನಸ್ಸಿಂದ ಪ್ರೇಯರ್ ಮಾಡಿದರೆ ಆ ಶಕ್ತಿಯದು ದೇವರು ಹೇಗೆ ಕೆಲಸ ಮಾಡಿಸ್ತಾರೆ ನಮಗೆ ಅಂತ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಈಗ ಒಂದು ಕೆಲಸ ಆಗಬೇಕು ಅಂತೇಳಿ ಆ ವಿಷ್ಣುವಿನ ಬಲದಿಂದ ಅದು ಅಂದರೆ ನಾವು ಏನು ದುಡ್ಡಿಲ್ಲದೆ ಅದನ್ನು ನಾವು ನೆನೆಸ್ಕೊಂಡು ಹೋಗ್ತೇವೆ. ಆದರೆ ಅದು ಆ ವಿಷ್ಣುವಿನ ಅನುಗ್ರಹ ಎಲ್ಲರಿಗೂ ಇದೆ ಅಂತ ಕಾಣ್ತದೆ. ಅಂದರೆ ನಾ ಮುಂದು ಅಂತ ಹೇಳಿಕೊಂಡು ದಾನಿಗಳು ಬಂದು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಈಗ ಲಕ್ಷ್ಮೀನಾರಾಯಣ ಬಡಿಕೇಲ ಆಗಲಿ ಅಥವಾ ವಾಸುದೇವ ಹೊಲ್ಲ, ಅದರ ನಂತರ ಯದುಕುಮಾರ್ ಅವರು ಅಥವಾ ಈಗ ಹೊರ ಊರಿಂದನೂ ನಮ್ಮ ಊರಿಗೆ ಬಂದವರು ಈ ವಿಷ್ಣುವಿಗೆ ಏನು ಸಹಕಾರ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಅದರಲ್ಲಿ ಪ್ರಧಾನವಾಗಿ ವಿಷ್ಣುಮೂರ್ತಿ ಎಲ್ಲರಿಗೂ ಇದೆ ಅಂತ ಹೇಳಲಿಕ್ಕೆ ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ಒಂದು ಭದ್ರದ ಕೊಠಡಿಗೆ ನಮಗೆ ಬೇಕಾಗಿತ್ತು ಅಲ್ಲಿ, ಅಂದರೆ ಅಲ್ಲಿ ದೈವಗಳ ಭಂಡಾರ, ಅದರ ನಂತರ ಚಿನ್ನದ ಆಭರಣ, ಇಂಥ ಪ್ರಮುಖವಾಗಿ ಎಲ್ಲ ದಾನಿಗಳು ಕೊಟ್ಟದ್ದು ಇದೆ. ಅದಕ್ಕೂ ಭದ್ರದ ಕೊಠಡಿ ದಾನಿಗಳ ಮುಖಾಂತರ ಯದುಕುಮಾರ್, ಜಿಗ್ನೇಶ್ ಸವಜಾನಿ, ಅದರ ನಂತರ ಡಾಕ್ಟರ್ ರವಿನಾರಾಯಣ ನೇತೃತ್ವದಲ್ಲಿ ಸುಮಾರು 1 ಲಕ್ಷ ವೆಚ್ಚದಲ್ಲಿ ಭದ್ರತಾ ಕೊಠಡಿ ಕೂಡ ನೆರವೇರಿದೆ. ನಂತರ ಈ ಸಲದ ಲಕ್ಷ್ಮೀನಾರಾಯಣ ಬಡಕಿಲರು ಉದ್ಯಮಿ, ಅವರು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು, ಅವರು ಕೂಡ ಸುಮಾರು 1 ಲಕ್ಷದ ವೆಚ್ಚದಷ್ಟು ಇವತ್ತು ನಮಗೆ ಕಂಪ್ಯೂಟರ್ನ ಕೋಣೆ ಮತ್ತು ಅದಕ್ಕೆ ಬೇಕಾದಂಥ ಟೇಬಲ್ ಆಗಲಿ, ಚೇರ್ ಆಗಲಿ, ಕಂಪ್ಯೂಟರ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ
ನಮಗೆ ವಧುವರರ ಕೊಠಡಿ ಒಂದು ಬೇಕಾಗಿತ್ತು. ಅದಕ್ಕೂ ವಧುವರ ಕೊಠಡಿ ಕೂಡ ನಾವು ವ್ಯವಸ್ಥಾಪನಾ ಸಮಿತಿಯಿಂದ ಇಲ್ಲಿ ಸಣ್ಣದಾಗಿ ಒಂದು ಅಂದರೆ ಅತಿ ಪಾಪದವರಿಗೆ ಒಂದು ಊರಲ್ಲಿ ಮದುವೆ ಆಗಬೇಕು ಅಂತೇಳಿ ಅದಕ್ಕೆ ಸ್ವಲ್ಪ ವಧುವರರ ಕೊಠಡಿ ಬೇಕಿತ್ತು. ಅನ್ನಛತ್ರದಲ್ಲಿ ಮದುವೆ ಹಾಲು ಇದೆಲ್ಲ ಆಗ್ತಾ ಇತ್ತು. ಅದಕ್ಕೆ ಒಂದು ವಧುವರರ ಕೊಠಡಿ ಕೂಡ ಅದನ್ನು ಸ್ವಚ್ಛವಾಗಿ ಮಾಡಿದ್ದೇವೆ. ಜೊತೆಗೆ ಒಂದು ಕಲಶ ಸ್ನಾನದ ಒಂದು ಕೋಣೆ ಆಗಬೇಕಿತ್ತು, ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಮತ್ತೊಂದು CC ಕ್ಯಾಮರಾ ದೇವಸ್ಥಾನಕ್ಕೆ ಬೇಕಾಗಿತ್ತು. CC ಕ್ಯಾಮರಾ ಜೊತೆಗೆ ಇನ್ವರ್ಟರ್ ಕೂಡ ಇದನ್ನು ವ್ಯವಸ್ಥೆ ಮಾಡಿ ದೇವಸ್ಥಾನ ಅಚ್ಚುಕಟ್ಟಾಗಿ ಮೂಡಿಬರಲು ನಾವು ಯಶಸ್ವಿಯಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ನಮಗೆ ದೇವರಿಗೆ ಮರದ ಮಂಚ ಬೇಕಾಗಿತ್ತು. ಅದನ್ನು ಈ ಸಲ ರಕ್ತೇಶ್ವರಿಗೆ ಮತ್ತು ವ್ಯಾಘ್ರ ಚಾಮುಂಡಿಗೆ ನಾವು ಮರದ ಮಂಚದ ವ್ಯವಸ್ಥೆ ಕೂಡ ವ್ಯವಸ್ಥಾಪನಾ ಸಮಿತಿಯಿಂದ ಮಾಡ್ತಾ ಇದ್ದೇವೆ. ಜೊತೆಗೆ ಕೊಪ್ಪರಿಗೆ ದಾನದ ರೂಪದಲ್ಲಿ ಕೂಡ ಅಂದರೆ ಅನ್ನ ದಾನಕ್ಕೆ ಬೇಕಾಗಿ ನಮ್ಮ ಜಯಶೀಲ ರೈ ಯಲ್ನಾಡ್ಗುತ್ತು ಇವರ ನೇತೃತ್ವದಲ್ಲಿ ಅದೂ ಮೂಡಿ ಬಂದಿದೆ. ಅದರ ನಂತರ ದೇವರಿಗೆ ಒಂದು ಹರಕೆ ರೂಪದಲ್ಲಿ ತುಂಬ ಒಂದಲ್ಲ ಒಂದು ರೀತಿಯಲ್ಲಿ ಹರಕೆ ರೂಪದಲ್ಲಿ ಬರ್ತಾ ಇದೆ. ದೇವರಿಗೆ ವಿಷ್ಣುವಿಗೆ ಒಂದು ಕಣ್ಣಿಗೆ ಇದು ಚಿನ್ನದ ಒಂದು ಲೇಪನ ಅದೊಂದು ಅದನ್ನು ಮಾಡಿದ್ದಾರೆ. ನಂತರ ದೀಪದ ಮುಖಾಂತರ, ಬೆಳ್ಳಿಯ ಮುಖಾಂತರ ಈ ಥರ ಒಂದಲ್ಲ ಒಂದು ಇದರಲ್ಲಿ ನೆರವು ಸಿಕ್ಕಿದೆ. ಈ ಸಲದ ವ್ಯವಸ್ಥಾಪನಾ ಸಮಿತಿ ಈ ದೇವಸ್ಥಾನಕ್ಕೆ ಬೇಕಾದಂಥ ಸುಮಾರು 10-12 ವರ್ಷದಿಂದ ಬಣ್ಣದ ವ್ಯವಸ್ಥೆಯನ್ನು ಕೂಡ ಆಗಲಿಲ್ಲ, ಪೇಂಟಿಂಗ್ನ ಕೂಡ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮತ್ತೊಂದು ಮಹಾದ್ವಾರ ಕೂಡ ಗೋಪುರ ಬೇಕಾಗಿತ್ತು ದೇವಸ್ಥಾನಕ್ಕೆ. ಆ ಗೋಪುರದ ವ್ಯವಸ್ಥೆ ಕೂಡ ದಾನಿಗಳ ಮುಖಾಂತರ ಮತ್ತು ವ್ಯವಸ್ಥಾಪನಾ ಸಮಿತಿಯ ಮುಖಾಂತರ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತೂ ಅಚ್ಚುಕಟ್ಟಾಗಿ ಇವತ್ತಿನ ವ್ಯವಸ್ಥೆ ನಿರಂತರ ಪೂಜೆ ಸೇವೆಗಳು ನಡೀತಾ ಇದೆ ಅಂತ ಹೇಳಲಿಕ್ಕೆ ಈ ಸಮಿತಿಯಲ್ಲಿ ಈ ನನ್ನ ಜೊತೆಗಿರುವಂಥ ಜಯರಾಜ್ ಭಂಡಾರಿ ಆಗಲಿ, ಶಶಿಧರ ಕಿನ್ನಿಮಜಲ ಆಗಲಿ, ಅಥವಾ ಯಲ್ನಾಡ್ಗುತ್ತು ಜಯಶೀಲ ರೈ, ಧನರಾಜ್ ಆಲಕ್ಕಿ, ಮತ್ತು ಅರುಣ ಸಿ ರೈ, ಮತ್ತೊಂದು ಅರುಣ ಗಣೇಶ್ ರೈ, ಈ ಥರ ಒಟ್ಟು ಅರ್ಚಕರ ಸಹಾಯದ ಮುಖಾಂತರ ದೇವಸ್ಥಾನ ಅಭಿವೃದ್ಧಿಗೆ ನಾವೆಲ್ಲ ಒಬ್ಬರಿಂದ ಒಬ್ಬರು ಕೈ ಜೋಡಿಸಿಕೊಂಡು ಉತ್ತಮವಾಗಿ ಈ ವರ್ಷದ ಜಾತ್ರೆ ಕೂಡ ಎಲ್ಲರ ಸಹಾಯದ ಮೂಲಕ ಉತ್ತಮ ಧನ ಸಹಾಯ ಕೂಡ ಅಷ್ಟು ಅಚ್ಚುಕಟ್ಟಾಗಿ ನೆರವೇರ್ತದೆ ಅಂತ ಇಲ್ಲಿ ಈ ಸಂಬಂಧ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ರಕ್ತೇಶ್ವರಿ ಮತ್ತು ವ್ಯಾಘ್ರ ಚಾಮುಂಡಿ ಪ್ರಧಾನ ಇದೆ. ರಕ್ತೇಶ್ವರಿಯ ಕಟ್ಟೆಗೆ ಹೋಗುವಂಥ ದಾರಿಯ ವ್ಯವಸ್ಥೆ ಇನ್ನೂ ಅದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಅಲ್ಲಿ ಪ್ರಶ್ನೆಯಿಂದಲೇ ಬಂದಿತ್ತು, ರಕ್ತೇಶ್ವರಿ ಕಟ್ಟೆ ಹಿಂದೆ ಎಲ್ಲಿ ಇತ್ತು ಅಲ್ಲೇ ಅದನ್ನು ನಿರ್ಮಾಣ ಮಾಡಿ ಆ ಭೂತದ ನೇಮ ಅದನ್ನು ಅಲ್ಲೇ ಸೇವೆ ಕೊಡಬೇಕು ಅಂತೇಳಿ ಬಂದಿದೆ. ಅದಕ್ಕೆ ಊರಿನವರ ಸಹಕಾರ ಮತ್ತು ನೆರೆಕರೆಯವರೆಲ್ಲ ಒಪ್ಕೊಂಡಿದ್ದಾರೆ. ಅದನ್ನು ಕೂಡ ನಾವು ಮುಂದುವರಿಸಿಕೊಂಡು ಇನ್ನು ಮುಂದಿನ ದಿವಸದಲ್ಲಿ ಆ ರಕ್ತೇಶ್ವರಿ ಕಟ್ಟೆಗೆ ಹೋಗುವಂಥ ದಾರಿಯಾಗಲಿ ಅಥವಾ ಕಟ್ಟೆಯ ಜೀರ್ಣೋದ್ಧಾರಕ್ಕಾಗಿ ಸಹಕಾರ ವ್ಯವಸ್ಥಾಪನಾ ಸಮಿತಿಯಿಂದ ಮತ್ತು ಊರಿನವರ ಮುಖಾಂತರ ಸಿಗ್ತದೆ. ಅದು ಮುಂದಿನ ದಿವಸದಲ್ಲಿ ಅಲ್ಲಿ ಇನ್ನೊಂದು ನೇಮ ಆಗುವಂಥ ವ್ಯವಸ್ಥೆ ಕೂಡ ಆಗಲಿಕ್ಕಿದೆ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರತಿ ತಿಂಗಳು ನಡೆಯುವಂತೆ ಡಿಸೆಂಬರ್ 30ರಂದು ಸುಮಾರು 15 ವರ್ಷದಿಂದ ಅದೇ ದಿವಸ ಗೊನೆ ಮುಹೂರ್ತ ಬೆಳಿಗ್ಗೆ 8 ಗಂಟೆಗೆ ಪವಿತ್ರ ಪಾಣಿ ವೆಂಕಟರಮಣ ನಕ್ಷತ್ರಾಯ ಕೊಡ್ಲಾರು ಇವರ ನೇತೃತ್ವದಲ್ಲಿ ಮತ್ತು ದೇವಸ್ಥಾನದ ಅರ್ಚಕರ ಮುಖಾಂತರ ನೆರವೇರಲಿಕ್ಕಿದೆ. ಅದು ಮೊನ್ನೆ ತಾನೇ ವೆಂಕಟರಮಣ ನಕ್ಷತ್ರಾಯರು ಮತ್ತು ಗುರುರಾಜ ಮಡಕಿಲಾಯ ಹಾಗೂ ವಿಷ್ಣುಮೂರ್ತಿ ಬಡಕಿಲಾರ ಇವರ ನೇತೃತ್ವದಲ್ಲಿ ಗೊನೆ ಮುಹೂರ್ತ ನೆರವೇರಿತು. ಜನವರಿ 4ನೇ ತಾರೀಕಿನಂದು ದೇವಸ್ಥಾನಕ್ಕೆ ವರ್ಷಂಪ್ರತಿ ಬರುವಂತೆ ಹಸಿರು ಹೊರ ಕಾಣಿಕೆ ಕೂಡ ಗ್ರಾಮದಲ್ಲಿ ಬೈಲುವಾರ ಸಮಿತಿ ಮುಖಾಂತರ ಬರಲಿಕ್ಕಿದೆ. ಸುಮಾರು 4 ಗಂಟೆ ಹೊತ್ತಿಗೆ ಪರ್ಪುಂಜದಿಂದ ಅಲ್ಲಲ್ಲಿ ಒಂದು 4-5 ಸ್ಥಳದಲ್ಲಿ ಪರ್ಪುಂಜ, ಮಾವಿನಕಟ್ಟೆ, ಬೂಡಿಯಾರ್ ಜಂಕ್ಷನ್, ಇದು ಸೊಸೈಟಿ, ನಂತರ ಕುರಿಯ ಬಸ್ ಸ್ಟ್ಯಾಂಡ್, ಉದಯಗಿರಿ, ಪಂಜಲ, ಕಲ್ಲಗುಡ್ಡೆ, ನೈತಾಡಿ ಈ ಮುಖಾಂತರ ಒಂದು 2 ಜೀಪಿನಲ್ಲಿ ದೇವಸ್ಥಾನಕ್ಕೆ ಹೊರಕಾಣಿಕೆ 4ನೇ ತಾರೀಕಿನಂದು ಸಂಜೆ 4 ಗಂಟೆಗೆ ಬರಲಿಕ್ಕಿದೆ. ದೇವಸ್ಥಾನಕ್ಕೆ ಸುಮಾರು ಬೇಕಾದಷ್ಟು ಫಲವಸ್ತು ಆಗಲಿ ಅಥವಾ ತರಕಾರಿ, ಅಕ್ಕಿ ರೂಪದಲ್ಲಿ, ಎಣ್ಣೆ ರೂಪದಲ್ಲಿ ಹೀಗೆ ಸುಮಾರು ಸಹಾಯ ಊರಿನವರ ಮುಖಾಂತರ ಸಿಗಲಿಕ್ಕಿದೆ. 5ನೇ ತಾರೀಕಿಗೆ ಬೆಳಿಗ್ಗೆ ವರ್ಷಂಪ್ರತಿಯಂತೆ 6 ಗಂಟೆಗೆ ಅರ್ಧ ಏಕಾಭಜನೆ ಮುಖಾಂತರ ತಂಡಗಳಿಂದ ಭಜನಾ ತಂಡದಿಂದ ನೆರವೇರಲಿಕ್ಕಿದೆ. ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ದೇವತಾ ಪ್ರಾರ್ಥನೆ ಆದ ಮೇಲೆ ಆಚಾರ್ಯವರಣ, ಮಹಾಗಣಪತಿ ಹೋಮ, ಕಲಶ ಪೂಜೆ, ಆಶ್ಲೇಷ ಬಲಿ ಹಾಗೂ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನಡೀಲಿಕ್ಕಿದೆ. ಶ್ರೀದೇವರಿಗೆ ಕಲಾಭಿಷೇಕ
ಮಧ್ಯಾಹ್ನ 12:00ವರೆಗೆ ಮಹಾಪೂಜೆ, ಪ್ರಸಾದ ವಿತರಣೆ ಮತ್ತು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ರಾತ್ರಿ 7 ಗಂಟೆಗೆ ದೈವಗಳ ಭಂಡಾರ ತೆಗೆಯುವಂಥದ್ದು ಮತ್ತು ರಾತ್ರಿ 8 ಗಂಟೆಗೆ ಮಹಾಪೂಜೆ, ಪ್ರಸಾದ ವಿತರಣೆ ಮತ್ತು 8:00ವರೆಗೆ ಶ್ರೀ ದೇವರ ದರ್ಶನ ಬಲಿ, ದೇವರ ಬಲಿ ಹೊರಟು ವಸಂತಕಟ್ಟೆಯಲ್ಲಿ ಕಟ್ಟೆ ಪೂಜೆ, ಬೆಡಿ ಪ್ರದರ್ಶನ, ದರ್ಶನ ಬಲಿ, ಉತ್ಸವದ ನಂತರ ಬಟ್ಟಲು ಕಾಣಿಕೆ, ಪ್ರಸಾದ ವಿತರಣೆ ಮತ್ತು ವೈದಿಕ ಮಂತ್ರಕಕ್ಷೆ, ಅನ್ನ ಸಂತರ್ಪಣೆ ನಡೀಲಿಕ್ಕಿದೆ. ಅದರ ಜೊತೆಗೆ ಆದ ನಂತರ ದೈವಗಳ ನೇಮೋತ್ಸವ. ಮತ್ತೊಂದು ನಾನು ಹೇಳಲಿಕ್ಕೆ ಮರೆತು ಬಿಟ್ಟೆ, ಅದು 6ನೇ ತಾರೀಕಿಗೆ. 5ನೇ ತಾರೀಕಿನಂದು ರಾತ್ರಿ 7:00ವರೆಗೆ ಭಜನೆ, 7:30ಯಿಂದ 8:00ವರೆಗೆ ನಮ್ಮ ಭಜನಾ ತಂಡದಿಂದ ಮತ್ತು ಉದಯಗಿರಿ ವಿಷ್ಣುಮೂರ್ತಿ ಭಜನಾ ಮಂಡಲದಿಂದ ಭಜನೆ ಆಗಲಿಕ್ಕಿದೆ. ಅದರ ನಂತರ ಸಾರ್ವಜನಿಕ ರಂಗಪೂಜೆ ನಡೆದು ಅನ್ನ ಸಂತರ್ಪಣೆ ಆದ ಮೇಲೆ ರಾತ್ರಿ 8:30 ಗಂಟೆಗೆ ತುಳು ನಾಟಕ ಕತೆ ಎಡ್ಡೆ ಉಂಡು. ಈ ನಾಟಕ ಕೂಡ ವ್ಯವಸ್ಥಾಪನಾ ಸಮಿತಿಯ ಮುಖಾಂತರ ಸಾರ್ವಜನಿಕ ಆಗಲಿಕ್ಕೆ ಉಂಟು. ಇದು ಶಾರದಾ ಆರ್ಟ್ಸ್ ಮಂಜೇಶ್ವರ ಪ್ರಸ್ತುತಪಡಿಸುವ ಕತೆ ಎಡ್ಡೆ ಉಂಡು. ಈ ನಾಟಕ ಮೂಡಿ ಬರಲಿಕ್ಕಿದೆ ರಾತ್ರಿ 8:30 ನಂತರ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.